ದೇಶದಲ್ಲಿ ವರ್ಷಕ್ಕೆ 5 ಕೋಟಿ ಯೂನಿಟ್ನಷ್ಟು ರಕ್ತದ ಅವಶ್ಯಕತೆ ಇದ್ದು ಸುಮಾರು 3 ಕೋಟಿ ಯೂನಿಟ್ ರಕ್ತ ಮಾತ್ರ ಪೂರೈಕೆಯಾಗುತ್ತಿದೆ ಎಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ಉಮೇಶ್ ಪ್ರಭು ತಿಳಿಸಿದ್ದಾರೆ. ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಬ್ಲಡ್ ಬ್ಯಾಂಕ್ ಕೆಎಂಸಿ ಮಣಿಪಾಲ ಇದರ ಸಹಯೋಗದಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ದೇಶದಲ್ಲಿ ಬ್ಲಡ್ ಬ್ಯಾಂಕ್ ಸ್ಥಾಪನೆ ಹಾಗೂ ಜನಜಾಗೃತಿಯ ಕಾರಣ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಜನ ಮುಂದೆ ಬರ್ತಿದ್ದಾರೆ. ಆದರೂ ಸಹ ಇನ್ನೂ ಹೆಚ್ಚಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳು ನಡೆಯಬೇಕು ಎಂದು ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಹಮ್ಮಿಕೊಂಡ ಶಿಬಿರಕ್ಕೆ ಶುಭ ಹಾರೈಸಿದರು. ಆಸ್ಪತ್ರೆಯಲ್ಲಿ ನಮಗೆ ಎರಡು ವಿಧವಾದ ರಕ್ತ ಬೇಕಾಗುತ್ತೆ. ಕೆಲವು ಸಲ ಅಂದರೆ ಎಮರ್ಜೆನ್ಸಿ ಆಗಿ ನಮ್ಮ ತುಂಬ ಸಲ ನೋಡ್ತೇವೆ, ರಸ್ತೆ ಅಪಘಾತ ಆಗಿ ಬರ್ತಾರೆ. ಬಂದಾಗ ಪೇಷಂಟ್ಗಳು ಹೊರಗಡೆ ಏನೂ ಗಾಯ ಇಲ್ಲದಿದ್ದರೂ ಕೂಡ ಅವರಿಗೆ ಪಲ್ಸ್ ಇರುವುದಿಲ್ಲ, ಬಿ ಪಿ ಇರುವುದಿಲ್ಲ. ನಾನು ಕಳೆದ 25 ವರ್ಷದ ಹುಟ್ಟಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ನೋಡುವಾಗ ಸುಮಾರು ಒಂದು 7-8 ಜನ ರೈತರು ನೋಡಿದ್ರೆ ಹೊರಗಡೆ ಏನೂ ಗಾಯ ಇರುವುದಿಲ್ಲ. ಆದರೆ ಹೊಟ್ಟೆಯಲ್ಲಿ ನೋಡುವಾಗ ಒಂದು ಸ್ಕ್ರೀನ್ ಅಥವಾ ಲಿವರ್ ಅಂತ ಹೇಳ್ತೇವೆ, ಅದು ಇಂಜುರಿ ಆಗಿದೆ. ಅದು ಒಳಗಡೆ ಏನಾಗಿರುತ್ತೆ ನಮಗೇನೆ ಗೊತ್ತಿರುತ್ತಿಲ್ಲ. ಆ ಟೈಮಲ್ಲಿ ಜೀವನ ಉಳಿಸೋದು ದೊಡ್ಡ ಸವಾಲಾಗಿರ್ತದೆ. ಸೊ ಇದು ಒಂದು ಎಮರ್ಜೆನ್ಸಿ. ಆದರೆ ಇನ್ನೊಂದು ಎಮರ್ಜೆನ್ಸಿ ಯಾವಾಗ ಅಂದರೆ ಎಸ್ಪೆಷಲಿ ಮಹಿಳೆಯರು ಡೆಲಿವರಿ ಆಗ್ತದೆ. ಕೆಲವರಿಗೆ ಡೆಲಿವರಿ ಆದ ಕೂಡಲೇ ಬ್ಲೀಡಿಂಗ್ ಆಗ್ತದೆ, ಎಷ್ಟು ಸ್ಟಾಪ್ ಆಗೋದೇ ಇಲ್ಲ. ಅವರೇನ ಕೆಲವು ಸಲ ಗರ್ಭಕೋಶ ತೆಗಿತಾರೆ, ಅದು ಆಗೋದಿಲ್ಲ. ಅವತ್ತು 40-50 ನಿಮಿಷದಲ್ಲಿ ಬ್ಲಡ್ ಕೊಡ್ತಾರೆ, ಕೆಲವು ಸಲ ಸೇವ್ ಆಗ್ತಾರೆ. ಸೊ ಇದು ಎಮರ್ಜೆನ್ಸಿ. ಇದರಲ್ಲಿ ನಮಗೆ ರಕ್ತ ಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ಬ್ಲಡ್ ಬ್ಯಾಂಕ್ ಮಣಿಪಾಲದ ಡಾಕ್ಟರ್ ಪ್ರತೀಕ, ಮಸೀದ್ ಎ ಮಣಿಪಾಲ ಇದರ ಅಧ್ಯಕ್ಷರಾದಂತಹ ಹಾಜಿ ಕೆ ಅಬ್ದುಲ್ಲಾ, ಜಮಿಯಾ ಮಸೀದಿ ಅಧ್ಯಕ್ಷ ಜನಬ್ ಸೈಯದ್ ಯಾಸಿನ್ ಉಪಸ್ಥಿತರಿದ್ದರು. 100ಕ್ಕೂ ಅಧಿಕ ಮುಸ್ಲಿಂ ಬಾಂಧವರು ರಕ್ತದಾನ ಮಾಡಿದರು. ಬೇರೆ ಬೇರೆ ಕಾಂಪೋನೆಂಟ್ ಇರ್ತದೆ. ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೇವೆ, ಪ್ಲಾಸ್ಮಾ ಅಂತ ಹೇಳ್ತೇವೆ, ಪ್ಲೇಟ್ಲೆಟ್ಸ್ ಮೂರು ಇರ್ತದೆ. ಈ ಪ್ಲೇಟ್ಲೆಟ್ಸ್ ಅಂತ ಹೇಳಿದ್ರೆ ನಮಗೆ ತುಂಬ ಬೇಕಾದದ್ದು ಸ್ಪೆಷಲಿ